ವಿಶ್ವವನ್ನೇ ತಲ್ಲಣ ಮೂಡಿಸಿರೋ ಕೊರೋನಾ ಮಹಾಮಾರಿ ಇದೀಗ ಕರಾವಳಿಗೂ ಕಾಲಿಟ್ಟಿದೆ. ಮಂಗಳೂರಿನಲ್ಲಿ ವ್ಯಕ್ತಿಯೋರ್ವರಿಗೆ ಕೊರೋನಾ ಇರೋದು ದೃಢಪಟ್ಟಿದೆ. ಭಟ್ಕಳ ಮೂಲದ 22 ವರ್ಷದ ವ್ಯಕ್ತಿಗೆ ಕೊರೋನಾ ಇರೋದನ್ನ ಜಿಲ್ಲಾಧಿಕಾರಿಗಳು ಖಚಿತಪಡಿಸಿದ್ದಾರೆ. ಮಾರ್ಚ್ 19ರಂದು ದುಬೈನಿಂದ ಮಂಗಳೂರಿಗೆ ವಿಮಾನ ನಿಲ್ದಾಣಕ್ಕೆ ಬಂದಿದ್ದ ವ್ಯಕ್ತಿಯನ್ನ ವಿಮಾನ ನಿಲ್ದಾಣದಲ್ಲಿ ಸ್ಕ್ರೀನಿಂಗ್ ಕಾರ್ಯ ನಡೆಸುವ ವೇಳೆಯಲ್ಲಿ ಶಂಕಿತ ಕೊರೋನಾ ಪತ್ತೆಯಾಗಿತ್ತು. ಹೀಗಾಗಿ ವ್ಯಕ್ತಿಯನ್ನ ವೆನ್ಲಾಕ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗಿತ್ತು. ಇದೀಗ ಆರೋಗ್ಯ ತಪಾಸಣಾ ವರದಿಯಲ್ಲಿ ವ್ಯಕ್ತಿಗೆ ಕೊರೋನಾ ಸೋಂಕು ಇರುವುದು ಪತ್ತೆಯಾಗಿದೆ. ಹೀಗಾಗಿ ಕೊರೋನಾ ಪೀಡಿತ ಪ್ರಯಾಣಿಸುತ್ತಿದ್ದ ವಿಮಾನದಲ್ಲೇ 165 ಮಂದಿ ಪ್ರಯಾಣಿಸಿದ್ರು. ಇದೀಗ ಅಷ್ಟು ಜನರ ಮಾಹಿತಿಯನ್ನ ಕಲೆ ಹಾಕಲಾಗುತ್ತಿದೆ. ಈ ಮೂಲಕ ರಾಜ್ಯದಲ್ಲಿ ಕೊರೋನಾ ಪೀಡಿತರ ಸಂಖ್ಯೆ 22ಕ್ಕೆ ಏರಿಕೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲಾಕ್ಡೌನ್ ಘೋಷಣೆ ಮಾಡಲಾಗಿದ್ದು, ಕೊರೋನಾ ಸೋಂಕು ಹರಡದಂತೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ಕನ್ನಡ ಜಿಲ್ಲೆಯಲ್ಲಿ ಕೋವಿಡ್-19 ಮೊದಲನೇ ಪಾಸಿಟಿವ್ ಕೇಸ್ ಡಿಟೆಕ್ಟ್ ಆಗಿದೆ. ಈ ಕೇಸು ಅಂದರೆ ಸರ್ವೇಲೆನ್ಸ್ದು ಐಡಿಯಲ್ ಕೇಸ್ ಅಂತ ಹೇಳ್ಬೋದು. ಯಾಕೆಂದರೆ ಇವರು ಭಟ್ಕಳ ಅವರು ಪೇಷಂಟ್. ಅವರು ನಮ್ಮ ಒಂದು ಸ್ಪೈಸ್ ಜೆಟ್ ಫ್ಲೈಟಲ್ಲಿ ದುಬೈಯಿಂದ 19/3ಕ್ಕೆ ಬರ್ತಾರೆ. 5:40 PM ಸಾಯಂಕಾಲ ಫ್ಲೈಟಲ್ಲಿ ಅವ್ರನ್ನ ಇಲ್ಲಿ ನಮ್ಮ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಸ್ಕ್ರೀನ್ ಮಾಡಿದಾಗ ಅವರನ್ನು ಸಿಂಪ್ಟಮ್ಯಾಟಿಕ್ ಆಗಿರೋದ್ರಿಂದ ಅವರನ್ನು ಇಮಿಡಿಯೇಟಾಗಿ ನಮ್ಮ ಆ್ಯಂಬುಲೆನ್ಸಲ್ಲಿ ನಾವು ವೆನ್ಲಾಕ್ ಹಾಸ್ಪಿಟಲ್ ಐಸೋಲೇಷನ್ ವಾರ್ಡ್ಗೆ ಸೇರಿಸಿ ಅಲ್ಲಿ ನಾವು ಸ್ವಾಬ್ ಕಲೆಕ್ಟ್ ಮಾಡಿದ್ದೀವಿ. 19ನೇ ತಾರೀಕು 20ನೇ ತಾರೀಕು ಲ್ಯಾಬ್ಗೆ ಹೋಗಿದೆ ಮತ್ತು ಇವತ್ತು ಪಾಸಿಟಿವ್ ರಿಪೋರ್ಟ್ ಆಗಿದೆ. ಆದ್ದರಿಂದ ಅವರು ಡೈರೆಕ್ಟಾಗಿ ಏರ್ಪೋರ್ಟಲ್ಲೇ ಡಿಟೆಕ್ಟ್ ಆಗಿ ಹಾಸ್ಪಿಟ್ಲಿಗೆ ಬಂದಿರೋದ್ರಿಂದ ನಾವು ಟ್ರೀಟ್ಮೆಂಟ್ ಅವ್ರದ್ದು ಶುರು ಮಾಡಿದ್ದೀವಿ ವೆನ್ಲಾಕಲ್ಲೇ. ಈ ಕೇಸಲ್ಲಿ ಕಾಂಟ್ಯಾಕ್ಟ್ಸ್ ಅಂದರೆ ನಮಗೆ ಇರೋದು ಪ್ಲೇನಿನ ಪ್ಯಾಸೆಂಜರ್ಸ್ ಎಲ್ಲ ಬರ್ತಾರೆ. ಸೊ ಅವತ್ತಿನ ದಿನ 165 ಜನ ಪ್ಯಾಸೆಂಜರ್ಸ್ ಇದ್ದರು ಆ ಪ್ಲೇನಲ್ಲಿ. ಅವರೆಲ್ಲರನ್ನೂ ನಾವು ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೀವಿ. ಅಗೇನ್ ಮುಂಚೆ ಹೇಳಿದ ಕೇಸ್ ಥರನೇ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಜನ ಉಳ್ಕೊಂಡಿದ್ದಾರೆ ಮತ್ತು ಬೇರೆ ಜಿಲ್ಲೆಗೆ ಎಷ್ಟು ಜನ ಹೋಗಿದ್ದಾರೆ ಅದ್ರ ಬೇಸಿಸಲ್ಲಿ ನಾವು ಅವ್ರನ್ನ ಟ್ರ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀವಿ. ಇದೇ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕೊರೋನಾ ನಿಯಂತ್ರಣಕ್ಕೆ ಜನ ಇಂದು ಸಹಕಾರವನ್ನ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಒಂದು ಪ್ರಕರಣ ಪಾಸಿಟಿವ್ ದೃಢವಾಗಿದೆ. ಪಾಸಿಟಿವ್ ಬಂದ ಯುವಕನಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ ಎಂದು ಹೇಳಿದರು. ಇನ್ನು ಜಿಲ್ಲೆಯಲ್ಲಿ 104 ಸ್ಯಾಂಪಲ್ನಲ್ಲಿ ಒಂದು ಮಾತ್ರ ದೃಢವಾಗಿದೆ. ಮಾರ್ಚ್ 31ರವರೆಗೆ ಮತ್ತೆ ಬಂದ್ ಮುಂದುವರಿಯುತ್ತದೆ. ಆದರೆ ಹಾಲು, ತರಕಾರಿ, ದಿನಸಿ ಸಾಮಾನುಗಳು ಸಹಿತ ತುರ್ತು ಸೇವೆ ಮುಂದುವರಿಯುತ್ತದೆ. ವಿಮಾನದಲ್ಲಿದ್ದ 165 ಪ್ರಯಾಣಿಕರನ್ನ ಪತ್ತೆ ಹಚ್ಚುವ ಕೆಲಸವಾಗುತ್ತಿದೆ. ಅವರ ವಿಳಾಸ ಪತ್ತೆ ಹಚ್ಚುವ ಕೆಲಸ ಜಿಲ್ಲಾಡಳಿತ ನೋಡುತ್ತಿದೆ. ವಿದೇಶದಿಂದ ಬಂದವರು ಸೂಚನೆ ಮೀರಿ ತಿರುಗಾಡಿದರೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 104 ಪ್ರಕರಣಗಳನ್ನು ನಾವು ಸ್ಯಾಂಪಲಿಗೋಸ್ಕರ ಕಳಿಸಿದ್ದೆವು. ಅದರಲ್ಲಿ 15 ದಿನ ಬರಬೇಕಷ್ಟೇ ಒಂದು ಪ್ರಕರಣ ಮಾತ್ರ ಇಲ್ಲಿವರೆಗೆ ಒಂದೇ ಒಂದು ಪ್ರಕರಣದಲ್ಲಿ ಈ ಪಾಸಿಟಿವ್ ಆಗಿ ದೃಢೀಕರಣಗೊಂಡು ಕೊರೋನಾ ದೃಢೀಕರಣಗೊಂಡಂಥ ಒಂದು ಪ್ರಕರಣ ನಡೆದಿದೆ. ಆ ಪ್ರಕರಣವನ್ನು ವಿಶೇಷವಾಗಿ ನಿಗಾವಹಿಸಿ ಪ್ರತ್ಯೇಕವಾಗಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಪ್ರತ್ಯೇಕ ಕೊಠಡಿಯಲ್ಲಿ ಇಟ್ಟು ಅದಕ್ಕೆ ಬೇಕಾದಂಥ ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೇವೆ. 22 ವರ್ಷ ಆದ್ದರಿಂದ ವೈದ್ಯರ ಅನುಭವದ ಪ್ರಕಾರ ಏನು ತೊಂದರೆ ಆಗಲಿಕ್ಕಿಲ್ಲ, ಕೂಗಿದಲ್ಲಿ ಗುಣಮುಖನಾಗ್ತಾನೆ ಅನ್ನುವಂಥ ಮಾತು ಹೇಳಿದ್ದಾರೆ. 104 ಸ್ಯಾಂಪಲ್ಗಳಲ್ಲಿ ನಮಗೆ ಒಂದು ಪ್ರಕರಣ ಮಾತ್ರ ಇವತ್ತು ಪ್ರಥಮ ಬಾರಿಗೆ ದೃಢೀಕರಣಗೊಂಡಿದೆ. ಅದಕ್ಕೆ ಬೇಕಾದ ಚಿಕಿತ್ಸೆಗಳನ್ನು ಮಾಡುವಂಥ ವ್ಯವಸ್ಥೆಗಳನ್ನು ಮಾಡ್ತೇವೆ. ಮತ್ತು 31ನೇ ತಾರೀಕಿವರೆಗೆ ಏನು ನಿಯಂತ್ರಣದಲ್ಲಿರಬೇಕು, ಇದೇ ರೀತಿಯ ಸ್ವಯಂ ಪ್ರೇರಿತವಾದಂಥ ಬಂಧುಗಳಲ್ಲಿ ಮತ್ತು ಮನೆಯೊಳಗೆ ಇರಬೇಕು ಜನ ಅಂತ ಏನು ರಾಜ್ಯದಿಂದ ಸೂಚನೆ ಬಂದಿದೆ, ಅದೇ ಸೂಚನೆ ಪ್ರಕಾರ 31ನೇ ತಾರೀಕುವರೆಗೂ ಕೂಡ ನಾವು ಕಟ್ಟುನಿಟ್ಟಿನ ಶಿಸ್ತಿನ ಕ್ರಮವನ್ನು ಕೈಗೊಳ್ತೇವೆ. ಎಲ್ಲೆಲ್ಲಿ ಜನ ಸೇರದೇ ಇರುವಂತೆ ಎಚ್ಚರಿಕೆ ವಹಿಸುವಂಥದ್ದು, ಜಾತ್ರೆ ಇನ್ನಿತರ ಕಾರ್ಯಕ್ರಮಗಳಲ್ಲಿ ಶುಭ ಕಾರ್ಯಕ್ರಮ ಮಾಡದಿರುವುದಕ್ಕೆ ಅತ್ಯಂತ ಕಠಿಣವಾದಂಥ ಕ್ರಮವನ್ನು ಕೈಗೊಳ್ತಾ ಇದ್ದೇವೆ.